ನಾನು ಗ್ರಾಮಕ್ಕೆ ಬರ್ತೀನಿ. ನೀವು ನಂದು ನಂಬರ್ ತಗೊಳ್ಳಿ. ನೀವು ಯಾರೇ ಒಬ್ಬರಿಗೆ ಸಾಮಾನ್ಯ ರೈತರಿಗೆ ಅನ್ಯಾಯ ಆಗಿದ್ರು ನೀವು ನನಗೆ ಫೋನ್ ಮಾಡಿ. ಗುಬ್ಬಿ ತಾಲೂಕಿನಲ್ಲಿ ಶಾಸಕನ ದುರಾಡಳಿತದಿಂದ ಜನತೆ ಬೇಸತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜ್ ನೇರ ವಾಗ್ದಾಳಿ ನಡೆಸಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ 20 ವರ್ಷಗಳಿಂದ ಶಾಸಕರಾಗಿರುವ ನೀನು ತಾಲೂಕಿನ ಯಾವ ಅಭಿವೃದ್ಧಿ ಮಾಡಿದ್ದಿ ಎಂಬುದನ್ನು ತೋರಿಸು ನೋಡೋಣ. ಕೇವಲ ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರನ್ನು ಅಧಿಕಾರಿಗಳನ್ನು ಬಳಸಿಕೊಂಡು ಭ್ರಷ್ಟಾಚಾರಕ್ಕೆ ನೇರ ಕಾರಣ ಶಾಸಕ ಎಸ್ಆರ್ ಶ್ರೀನಿವಾಸ್ ಎಂದು ನೇರ ಆರೋಪ ಮಾಡಿದರು. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಜೆಡಿಎಸ್ ತಾಲೂಕು ಘಟಕದ ವತಿಯಿಂದ ಗುಬ್ಬಿ ತಾಲೂಕಿನಲ್ಲಿ ನಡೆದಿರುವ ಭೂ ಹಗರಣವನ್ನು ಸಿಒಡಿ ತನಿಖೆಗೆ ವಹಿಸುವಂತೆ ಆಗ್ರಹಿಸಿ ಎಂದು ಆಯೋಜಿಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದವರು, ಶಾಸಕರೇ, ನಾನಂತೂ ಬಗರುಕುಂ ಸಾಗುವಳಿ ಮತ್ತು 50.53 ಬಗ್ಗೆ PhD ಪದವಿ ಮಾಡಿಲ್ಲ. ನೀವು ಬಗರುಕುಂ ಸಮಿತಿ ಅಧ್ಯಕ್ಷರಾಗಿರುವವರು. ಸಾಗುವಳಿ ವಿತರಣೆಗೆ ಅರ್ಜಿ ಸಲ್ಲಿಸಿ ಕಾಯುತ್ತಿರುವ ರೈತರಿಗೆ ಅನ್ಯಾಯ ಮಾಡಲು ಮುಂದಾಗಬೇಡಿ. ಇಂದು ರೈತರ ಜಮೀನು ಕಬಳಿಸಲು ಮುಂದಾಗಿರುವ ಭ್ರಷ್ಟ ಅಧಿಕಾರಿಗಳು ಮತ್ತು ತಮ್ಮ ಬೆಂಬಲಿಗರಿಗೆ ರೈತರಿಗೆ ಸಿಗಬೇಕಾದ ಜಮೀನಿನಲ್ಲಿ ಪ್ರಭಾವಿಗಳ ಹೆಸರಿಗೆ ಮಂಜೂರಾತಿ ಮಾಡುವ ಮೂಲಕ ಬಡವರ ಜಮೀನು ಕಬಳಿಸಲು ಮುಂದಾಗಿರುವುದು ಸರಿಯಲ್ಲ. ಇಂದು ಸುಮಾರು 450 ಎಕರೆ ಸರ್ಕಾರಿ ಜಮೀನು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿ ತಾಲೂಕು ಕಚೇರಿಯ ಸಿಬ್ಬಂದಿ ಹಣ ಮಾಡುವ ಆಸೆಗೆ ಬಿದ್ದು ತಮ್ಮ ಜೇಬು ತುಂಬಿಸಲು ಹೋಗಿ ಇಂದು ಜೈಲು ಪಾಲಾಗಿದ್ದಾರೆ ಎಂದರು. ಕೇವಲ ಚುನಾವಣೆಯ ಸಮಯದಲ್ಲಿ ಮಾತ್ರ ಜನತೆಯ ಪರವಾಗಿ ನಿಲುವು ತೋರಿರುವುದು ಬಿಟ್ಟರೆ ತಾಲೂಕಿನ ಯಾವ ರೈತರಿಗೆ ನ್ಯಾಯ ದೊರಕಿಸುವಲ್ಲಿ ನಿಮ್ಮ ನಿಲುವು ಇದೆ ಎಂಬುದು ತಾಲೂಕಿನ ಜನರಿಗೆ ತಿಳಿದಿದೆ. ಈ ಬಾರಿ ಜನತೆ ನಿಮ್ಮ ದುರಾಡಳಿತದಿಂದ ಸಾಕಷ್ಟು ನೊಂದಿದ್ದು ಜನತೆ ಮತ್ತು ರೈತರ ಶಾಪ ನಿಮಗೆ ತಟ್ಟದೆ ಬಿಡುವುದಿಲ್ಲ. ಇದಕ್ಕೆ ನಿಮ್ಮ ಪಶ್ಚಾತ್ತಾಪ ಪಡುವ ದಿನಗಳು ಸಮೀಪದಲ್ಲಿಯೇ ಬರಲಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಗಂಭೀರ ಆರೋಪ ಮಾಡಿದರು. ತಾವು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವ ಸಮಯದಲ್ಲಿ ತಾಲೂಕಿನ ರಾಜಕೀಯ ಮುಖಂಡರೊಬ್ಬರು ಭ್ರಷ್ಟಾಚಾರದಲ್ಲಿ ಸಿಲುಕಿದಾಗ ಗುಬ್ಬಿ ಪೊಲೀಸರವರನ್ನು ಚಡ್ಡಿಯಲ್ಲಿ ಠಾಣೆಯಲ್ಲಿ ಕೂರಿಸಿದ ಸಮಯದಲ್ಲಿ ನಾನು ಆತನನ್ನು ಬಿಡಿಸಿದ್ದು ಎಂದು ಹೇಳುವ ನೀನು ಭ್ರಷ್ಟಾಚಾರದಲ್ಲಿ ತೊಡಗಿರುವವರನ್ನು ಯಾಕೆ ಬಿಡಿಸಿಕೊಂಡು ಬಂದಿರಿ ಎಂದು ಪ್ರಶ್ನಿಸಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರ ಮುಖಾಂತರ ಕಂದಾಯ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಭೂ ಹಗರಣದ ಬಗ್ಗೆ ಸಿಒಡಿ ತನಿಖೆ ನಡೆಸುವಂತೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕಿರಪ್ಪ, ಜೆಡಿಎಸ್ ಮುಖಂಡ ಶಿವಲಿಂಗಯ್ಯ, ಎಪಿಎಂಸಿ ಯೋಗಾನಂದ, ಡಿ ರಘು, ಫಿರ್ದೋಸ್ ಅಲಿ, ವಿಜಯಕುಮಾರ್, ಯಲ್ಲಾಪುರ ಗಂಗಣ್ಣ, ಕಡಬ ಗ್ರಾಮ ಪಂಚಾಯತ್ ಸದಸ್ಯರಾದ ಪುರುಷೋತ್ತಮ್, ಗೋಪಾಲ್ ಗೌಡ, ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಗುಬ್ಬಿ ತಾಲೂಕಿನ ಜಮೀನು ಕಳೆದುಕೊಂಡ ರೈತರು ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ವರದಿ ಮಂಜುನಾಥ್, ಗುಬ್ಬಿ. ಸುಮಾರು ಇಷ್ಟು ದೊಡ್ಡ ಹಗರಣ ನಮ್ಮ ಶಿರಾ ಮತ್ತು ತಾಲೂಕು ಸೇರಿ 1000-2000 ಎಕರೆ ಹಗರಣ. ಇದಕ್ಕಿಂತ ದೊಡ್ಡ ಹಗರಣ ನಮ್ಮ ರಾಜ್ಯದಲ್ಲಿ ಆಗಿಲ್ಲ. ಆದ್ರೂ ಸಹ ಇದುವರೆಗೂ ಯಾರು ಚಕಾರ ಎತ್ತಿಲ್ಲ. ಮತ್ತೆ ಸಾಮಾನ್ಯ ರೈತರು ಕೇಳೋರು ಯಾರು ಕೇಳ್ತಾರೆ? ನಾನು ಸಹ ನಮ್ಮ ಕುಮಾರಣ್ಣವ್ರ ಜೊತೆ ಮಾತಾಡಿದ್ದೀನಿ. ಎಲ್ಲ ಇಂಚಿಂಚು ಏನು ದಾಖಲೆಗಳನ್ನ ಕೊಟ್ಟಿದ್ದೀನಿ. ಅವರು ಗಮನಿಸ್ತಾ ಇದ್ದಾರೆ. ಅವರು ನನಗೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ರೈತರಿಗೆ ಮೋಸ ಆದ್ರೆ ನೀನು ಸಹಿಸಬೇಡ, ಹೋರಾಟ ಮಾಡು. 2 ಬರ್ತಾರ, 3 ಜನ ಬರ್ತಾರ, 4 ಜನ ಬರ್ತಾರ, ಏನು ಆಡಂಬರ ಬೇಕಾಗಿಲ್ಲ. ನಿಮ್ಮ ಧ್ವನಿಗೆ ಯಾರು ಧ್ವನಿಯಾಗಿ ನಿಂತ್ಕೊಂಡು ಅನ್ಯಾಯದ ವಿರುದ್ಧ ನೀನು ಹೋರಾಟ ಮಾಡು ಅಂತ ಅವ್ರು ನನ್ನ ಬೆನ್ನಿಗಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ರೈತರ ಪರ ನಾನು ನಿಂತ್ಕೊತೀನಿ. ಯಾಕೆ ಅಂತ ಅಂದ್ರೆ ನಮ್ಮ ಪಕ್ಷ ರೈತರ ಪರ. ನಮ್ಮ ದೇವೇಗೌಡ ಅಪ್ಪಾಜಿ ಅವರು ನಮ್ಮ ತುಮಕೂರು ಜಿಲ್ಲೆಗೆ ನೀರನ್ನ ಹರಿಸೋದ್ರಲ್ಲಿ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ಗೊತ್ತಿದೆ. 1000 ಕೋಟಿ ಸಾಲನ ಮನ್ನಾ ಮಾಡಿದ್ದಾರೆ. ಆದ್ರೆ ರೈತರಿಗೆ ಅನ್ಯಾಯ ಆದ್ರೆ ಖಂಡಿತ ನಾನು ಸುಮ್ಮನೆ ನಿದ್ದೆ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳಿಗೆ ನಾನು ಆಗ್ತೀನಿ. ವಿಜಯಣ್ಣವ್ರು ಹೇಳ್ತಾ ಇದ್ರು, ಬರೀ ಆಫೀಸ್ ಆಗಿದ್ರೆ ಆಗಿಲ್ಲ, ತಾಲೂಕ್ ಕಚೇರಿ ತರ ಕೆಲಸ ಮಾಡುವಂತ. ಖಂಡಿತ ನಾನು ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ. ಯಾಕೆಂದ್ರೆ ಆ ತರ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ವಿಜಯಣ್ಣವ್ರು ಒಬ್ಬರೇ ಹೋರಾಟ ಮಾಡಕ್ಕಾಗೋದಿಲ್ಲ, ನಾನೊಬ್ಬನೇ ಮಾಡಕ್ಕಾಗೋದಿಲ್ಲ, ಶಿವಲಿಂಗಣ್ಣವ್ರು ಹೇಳಕ್ಕಾಗೋದಿಲ್ಲ, ಸುರೇಶ್ ಗೌಡ್ ಇರ್ಬೋದು, ಇಡೀ ಯಾರೇ ಒಬ್ಬೊಬ್ರು ಹೋರಾಟ ಮಾಡಕ್ಕಾಗೋದಿಲ್ಲ. ಏನು ರೈತರುಗಳೆಲ್ಲ ಸೇರಿ
ಸಾವಿರಾರು ಜನ ರೈತರು ನೀವು ಇಲ್ಲಿ ಕುಂತಿದ್ದೀರಾ. ನಮ್ಮ ಏನು ತಹಸೀಲ್ದಾರ್ ಊಟಕ್ಕೆ ಹೋಗಿದ್ದಾರೆ. ನಾವಿಷ್ಟೆಲ್ಲ ಬಂದು ಕುಂತಿದ್ದೀವಿ ಮನವಿ ಕೊಡೋದಕ್ಕೆ. ಬಂದ ತಕ್ಷಣ ಬರ್ತಾರೆ, ಮನವಿ ಕೊಡ್ತೀರಿ. ಇದು ಖಂಡಿತ ಮುಂದಿನ ದಿನಗಳಲ್ಲಿ ಇದೆಲ್ಲ ನಡಿಕೊಡ್ದು. ಯಾರು ಹೇಳಿದೆ ನಾನು, ಚಕ್ರಾಧಿಪತ್ಯ ಇದು ನಡೆಯೋದಿಲ್ಲ. ಒಬ್ಬೊಬ್ಬರಿಗೂ ಪ್ರತಿಭಟನೆ ಮಾಡುವಂತ ಅಧಿಕಾರ ಇದೆ. ಮೊನ್ನೆ ಏನು ಹಗರಣದ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಕ್ ಹೋದಾಗ ನಮ್ಮ ಪೊಲೀಸ್ನವರು ಸಹಕಾರ ಮಾಡ್ಲಿಲ್ಲ. ಯಾಕೆಂದ್ರೆ ಪ್ರತಿಭಟನೆ ಮಾಡಬಾರ್ದು, ಏನೇ ಇದು ಸ್ಟೇಜ್ ಪ್ರೋಗ್ರಾಮ್ ಮಾಡ್ರಿ ಅಂತ. ಮುಂದಿನ ದಿನಗಳಲ್ಲಿ ಖಂಡಿತ ನಡೆಯೋದಿಲ್ಲ. ಯಾಕೆಂತಂದ್ರೆ ಸ್ವತಂತ್ರ ಇದೆ, ಪ್ರಜಾಪ್ರಭುತ್ವ ಇದು. ಯಾರು ಭಯ ಬೀಳ್ಬೇಕಾಗಿಲ್ಲ. ನನಗೆ ಕಷ್ಟ ಬಂದ್ರೆ ನಾವು ಪ್ರತಿಭಟನೆ ಮಾಡ್ಲೇಬೇಕು. ದಯವಿಟ್ಟು ನಾನು ನಮ್ಮ ರೈತರ ಮುಖಂಡರುಗಳ ಜೊತೆನಲ್ಲಿ ನಾನು ಕೇಳ್ಕೊಳ್ಳೋದು ಯಾರಂದ್ರೆ, ಯಾರು ಭಯ ಬೀಳ್ಬೇಕಾಗಿಲ್ಲ. ನಿಮ್ಗೇನೇ ಇದ್ರು, ಏನೇ ಅನ್ಯಾಯ ಆಗಿದ್ರು ನೀವು ಪ್ರತಿಭಟನೆ ಮಾಡಿ. ಯಾಕೆಂತಂದ್ರೆ ರಾಜಕಾರಣ ಬರುತ್ತೆ, ನಾಳೆ ಹೋಗುತ್ತೆ. ಏನು 5 ವರ್ಷಕ್ಕೊಂದ್ಸಲ ಬರೋ ರಾಜಕಾರಣ ತಮ್ಮೆಲ್ಲರೂ ಗೊತ್ತಿರೋ ಇದೆ. 20-25 ವರ್ಷದಿಂದ ಮತ ಪಡೆದು ಏನು ನಡೀತಾ ಇದೆ ತಾಲೂಕಿನಲ್ಲಿಂದ. ಬಟ್ಟೆ ನಾನು ಮಾತಾಡೋದಿಲ್ಲ, ಅದು ರಾಜಕೀಯವಾಗಿ ಬಂದಾಗ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಏನು ಇವತ್ತಿನ ದಿನ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಸಿಒಡಿ ತನಿಖೆ ಆಗ್ಲೇಬೇಕು, ಸಿಒಡಿ ತನಿಖೆ ಆಗ್ಲೇಬೇಕು ಅಂತ ನಾವು ನೊಂದ ರೈತರಿಗೆ ನ್ಯಾಯ ಸಿಗಲೇಬೇಕು. ನೊಂದ ರೈತರಿಗೆ ನ್ಯಾಯ ಸಿಗಲೇಬೇಕು. ಏನು ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ವಿರೋಧ ಮಾಡಬೇಕು. ಹೇಳ್ತಾರೆ ಏನು ಮಕ್ಕಳ ಹತ್ರನೇ ಹಾಲು ಕೊಡೋದು, ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಯಾರು ಕೊಡ್ತಾರೆ? ತಾಯಿನೂ ಸಹ ಹಾಲು ಕೊಡೋದಿಲ್ಲ. ಅಂತ ಪರಿಸ್ಥಿತಿ ಇರುವಾಗ ಮುಂದಿನ ದಿನಗಳಲ್ಲಿ ನಾನು ಗ್ರಾಮಕ್ಕೆ ಬರ್ತೀನಿ. ನೀವು ನಂದು ನಂಬರ್ ತಗೊಳ್ಳಿ. ನೀವು ಯಾರೇ ಒಬ್ಬರಿಗೆ ಸಾಮಾನ್ಯ ರೈತರಿಗೆ ಅನ್ಯಾಯ ಆಗಿದ್ರು ನೀವು ನನಗೆ ಫೋನ್ ಮಾಡಿ, ನಾನು ಖಂಡಿತ ನಿಮ್ಮ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ. ಯಾರು ಭಯ ಬೀಳ್ಬೇಕಾಗಿಲ್ಲ. ಯಾಕೆ ಅಂತ ಇದು ಏಕ ಚಕ್ರಾಧಿಪತ್ಯ ಅಲ್ಲ. ಈ ತಾಲೂಕು ಈ ತಾಲೂಕು ಒಬ್ಬರೇ ಇರ್ಬೇಕಾಗಿಲ್ಲ, ಎಲ್ಲಾರ್ಗೂ ಕೇಳೋ ಅನ್ಯಾಯ ಆದ್ರೆ ಪ್ರತಿಭಟನೆ ಮಾಡ, ಕಷ್ಟ ಬಂದ್ರೆ ಕೇಳ ಎಲ್ಲಾರ್ಗೂ ಇದೆ, ಅಧಿಕಾರ ಇದೆ. ಯಾರು ಸಹ ಭಯ ಬೀಳ್ಬೇಕಾಗಿಲ್ಲ. ನೀವು ಏನೇ ತಮ್ಮ ಜಮೀನು ನೀವೇನು 53 ಅಡಿನಲ್ಲಿ ಅರ್ಜಿ ಏನ್ ಹಾಕಿದ್ದೀರಾ, ನಿಮ್ಗೆ ಯಾರು ಅನ್ಯಾಯ ಆಗಿದೆ, ನಾಳೆಯಿಂದನೇ ದಯವಿಟ್ಟು ನನ್ನ ಸಂಪರ್ಕ ಮಾಡಿ. ಅದನ್ನ ನಾನು ತಗೊಂಡು ತಾಲೂಕ್ ಕಚೇರಿನಲ್ಲೇ ಕೂತ್ಕೊಂಡು ನಾನು ಖಂಡಿತ ನಿಮ್ಗೆ ನ್ಯಾಯ ಒದಗಿಸ್ತೀನಿ. ಅಧಿಕಾರಿಗಳು ಎಷ್ಟು ಮೈ ಮರೆತಿದ್ದಾರೆ ಅಂತ ಅಂದ್ರೆ ನೋಡಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.